ಸುಖಿದರೆ ಜಾತನ. ಇಲ್ಲಿ ನಿಲ್ಲು. ಹೌದೇನು? ಇಂದ್ರಾದಿ ದೇವತೆಗಳೊಂದಿಗೆ ನಾನು ಯುದ್ಧವನ್ನು ಮಾಡಿದೆ. ಎಲ್ಲರೂ ಯುದ್ಧದಲ್ಲಿ ಸೋತು ಓಡಿದ್ದಾರೆ. ಅವರೊಂದಿಗೆ ನೀನು ಓಡದೆ ಸುಮ್ಮನಿದ್ದೆ ಅಲ್ಲ, ಯಾಕೆ ಹೇಳು? ನಾನು ಎಲ್ಲರೂ ಆ ಕಡೆ ಓಡಿತಾ ಇದ್ರು, ನಾನು ಈ ಕಡೆ ಓಡಿದ್ರೆ ನನ್ನ ಪ್ರಾಣ ಉಳಿಬಹುದು ಅಂತ ಈ ಕಡೆ ಓಡಿ ಬಂದೆ. ಈ ಕಡೆ ಓಡಿ ಬರುವಾಗ ನೀವೇ ಎದುರಲ್ಲಿದ್ದೀರಿ. ಬಿಡೋದಿಲ್ಲ. ಅಯ್ಯೋ, ಕೊಳ್ಳದಿರಿ ಕೊಳ್ಳದಿರಿ ಕೊಳ್ಳದಿರಿ. ಕೊಳ್ಳದಿರಿಯ? ನಿನ್ನ ಶಿರಚ್ಛೇದನ ಮಾಡ್ತೇನೆ. ಮಾಡದಿರಿ ಪ್ರಭೋ, ಮಾಡದಿರಿ. ದೇವತೆಗಳನ್ನು ಕಂಡ್ರೆ ನಮಗಾಗುವುದಿಲ್ಲ. ದೇವೇಂದ್ರ ಇಲ್ಲಲ್ಲ, ಇಂದ್ರಾದಿ ದೇವತೆಗಳಿಂದ ರಕ್ಕಸರಾದಂತಹ ನಮ್ಮ ಶೋಷಣೆಯಾಗಿದೆ. ಅಯ್ಯೋ, ಆದ ಕಾರಣ ಆ ಪಕ್ಷದವಲ್ಲ ನೀನು, ದೇವತೆಗಳಲ್ಲಿ ಓರ್ವಲ್ಲ. ಕಡಿಯುವುದು ಇಲ್ಲ, ನಾನು ಪಕ್ಷಾಂತರ ಮಾಡಿದೆ. ಪಕ್ಷಾಂತರ. ಬಹಳ ಸಂತೋಷ ಆಯ್ತು. ಯಾಕೆ ಪಕ್ಷಾಂತರ ಮಾಡುವುದು ನೀನು? ಹೆದರಿ ಪಕ್ಷಾಂತರ ಮಾಡ್ತಾ ಇದ್ದೀಯಾ? ಹೆದರಿ ಅಲ್ಲ, ಮತ್ತೆ ನೀವು ದೇವೇಂದ್ರನನ್ನು ಸೋಲಿಸಿದ್ದೀರಲ್ಲ, ಒಳ್ಳೆದಾಯ್ತು. ಸೋಲಿಸುವುದಲ್ಲ, ನಿನ್ನ ಒಡೆಯನಲ್ವೇನು? ಒಡೆಯ ಅಂತ ಕರ್ಮದವ. ಅವನನ್ನು ಸೋಲಿಸಿದ್ರೆ ನಿನಗೆ ಒಳ್ಳೆದಾಗುವುದು ಹೇಗೆ? ಅದು ಅವನಿಗೆ ಸೋಲಿಸುವುದು ಮಾತ್ರ ಅಲ್ಲ, ಅವನ ಕಪಾಲಕ್ಕೆ ಎರಡು ಬಿಡಬೇಕಿತ್ತು. ನಿನಗೆ ಉಪ್ಪನ್ನ ಕೊಟ್ಟು ಸಾಕಿದವಲ್ವಾ? ಸಾಕಿದ್ದಾನೆ. ಅವ ಹಾಳಾಗಬೇಕು ಅಂತ ನೀನು ಬಯಸುವುದಾ? ಅವ ಸಾಕಿದ್ದು ಯಾಕೆ ಸಾಕಿದ್ದು? ಯಾಕೆ? ನನ್ನಿಂದ ಏನಾದ್ರೂ ದುಡಿಸುವ ಅಂತ ಸಾಕಿದ್ದವ. ನನ್ನನ್ನು ಲೆಕ್ಕಾಚಾರ ಎಷ್ಟು ಸಮಯದ್ದು ಬಾಕಿ ಇತ್ತು ಗೊತ್ತುಂಟ? ನಿನ್ನನ್ನು ದುಡಿಸಿದನ? ಹೌದಪ್ಪ, ಚೆನ್ನಾಗಿ ದುಡಿಸಿದ. ದುಡಿಸಿ ಸಂಬಳ ಕೊಡ್ಲಿಲ್ಲ, ವೇತನ ಕೊಡ್ಲಿಲ್ಲ. ಇಲ್ಲ, ತಗೊಳ್ಬೇಕಿತ್ತು ನೀನು. ತಗೊಳ್ಳಿಕ್ಕೆ ಹೋಗುವಾಗ ನಿನ್ನದು ನಾಡಿದ್ದು ತಿರುಗಿಸ್ತೇನಂತ ಹೀಗೆ ಮಾಡುದು, ತಿರುಗಿಸ್ತೇನೆ ಅಂತ. ಹಾಗಿದ್ರೆ ಇದುವರೆಗೆ ವೇತನ ಸಿಗಲಿಲ್ಲ. ನನ್ನನ್ನು ತಿರುಗಿಸಿದ್ದಾಯ್ತು. ಆದ್ರಿಂದ ಅವ ಸೋತದ್ದು ಒಳ್ಳೇದಾಯ್ತು. ಅವನಿಗೆ ಇನ್ನೊಂದು ಪೆಟ್ಟು ನೀವು ಮೆಟ್ಟಿ ಅವನನ್ನು ಸ್ವರ್ಗಲೋಕದಿಂದ ಓಡಿಸಬೇಕಿತ್ತು. ಆದ್ರಿಂದ ನಾನು ಪಕ್ಷಾಂತರ ಮಾಡಿದ್ದೇನೆ. ಅವನೊಂದಿಗೆ ನಿನಗೆ ಜೀವಿಸುವಾಗ ಉಸಿರುಗಟ್ಟುತ್ತಾ ಇತ್ತು. ಈಗ ನಿನಗೆ ಸ್ವಾತಂತ್ರ್ಯ ಬಂದಿದೆ, ನನ್ನ ಆಳ್ವಿಕೆ. ನನ್ನೊಂದಿಗೆ ನೀನು ಇರುವುದಕ್ಕೆ ಸಿದ್ಧನಿದ್ದೀಯಾ? ನಾನು ನಿಮ್ಮ ಪಕ್ಷಕ್ಕೆ ಬಂದಾಯ್ತು. ಪಕ್ಷಾಂತರ ನೀನು ಮಾಡ್ತೀಂತಾದ್ರೆ ನಮ್ಮ ಪಕ್ಷಕ್ಕೆ ನಿನ್ನ ಸ್ವಾಗತ ಇದೆ. ಸರಿ, ಆದ್ರೆ ಒಂದು ವಿಷಯ. ಏನು ಪ್ರಭು? ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನೀನು ಹೀಗಿರಬಾರದು, ಬದಲಾವಣೆ ಆಗಬೇಕು. ಮೊದಲಾಗಿ ನೀನೇನು ಮಾಡಬೇಕು ಬಲ್ಲೆಯ? ನಿನ್ನ ಹಣೆಯಲ್ಲಿರುವುದು ಏನು? ಅದು ಉದ್ದನಾಮ. ಉದ್ದನಾಮ? ನಮಗೆ ಉದ್ದನಾಮ ಕಂಡ್ರೆ ಆಗುವುದಿಲ್ಲ. ಉಜ್ಜಾದನ್ನು ಉಜ್ಜಿ ಏನು ಮಾಡ್ತಿ? ಅಡ್ಡ ಮಾಡುವ, ಅಡ್ಡ ನಾಮ ಹಾಕಬೇಕು. ಯಾವ ನಾಮ ಹಾಕುವುದಕ್ಕೂ ಸಿದ್ಧನಿದ್ದೀಯಲ್ಲ? ಅಯ್ಯೋ, ನಮಗೆ ಇದು ಸಿಗುತ್ತದೆ ಅಂತಾದ್ರೆ ಯಾವ ನಾಮವೂ ಆಗ್ತದೆ. ನಾಮದಲ್ಲಿ ಏನುಂಟು? ಮತ್ತೆ ಇದು ನಮಗೆ ಕಂಡ್ರೆ ಆಗುದಿಲ್ಲ. ಯಾವುದದು? ಯಾವ ಬಣ್ಣ ಅದು? ಕಾವಿ. ಅದು ನಮಗೆ ಕಂಡ್ರೆ ಆಗುದಿಲ್ಲ. ಋಷಿ ಮುನಿಗಳು ಧರಿಸುವ ಬಟ್ಟೆ. ಹೌದು, ನನಗೂ ಆಗುದಿಲ್ಲ. ಆ ಬಣ್ಣ ಬಿಟ್ಟು ಯಾವ ಬೇರೆ ಬಣ್ಣ ಆದ್ರೂ ಆದೀತು. ನನಗೂ ಕೂಡ ಹಸಿರು ಬಣ್ಣ ಅಂತ ಹೇಳಿದ್ರೆ ಬಹಳ ಪ್ರೀತಿ. ನಮಗೆ ಅದು ಬಹಳ ಪ್ರೀತಿ, ಅದು ಪ್ರಕೃತಿಯ ಸಂಕೇತ. ಸರಿ, ಹಾಗಿದ್ರೆ ಅದನ್ನು ವರ್ಣಿಸಬೇಕು. ಬಹಳ ನಾಳೆ ಬರುವಾಗ ಹಣೆಯಲ್ಲಿರುವ ನಾಮ ಅಡ್ಡಾಗಬೇಕು. ಬರ್ತೇನೆ. ಸರಿ, ಸಂತೋಷ. ನಾನು ಹಾಗಾದ್ರೆ ನನಗೆ ಉದ್ಯೋಗ. ನೀನು ಇದುವರೆಗೆ ಯಾವ ಕೆಲಸವನ್ನು ಮಾಡ್ತಾ ಇದ್ದವ? ನಾನು ಒಂದು ಹರಿವರ್ಷ ಖಂಡದಲ್ಲಿ ಕಾವಲಿದ್ದದ್ದು. ಹರಿವರ್ಷ ಖಂಡ? ಹೌದು, ಹರಿವರ್ಷ. ಬಹಳ ಸಾಹಿತ್ಯ ಮಾತಾಡ್ತಾ ಇದೆಯಲ್ಲ. ಅದು ಯಾವ್ದು ಹರಿವರ್ಷ ಖಂಡ ಅಂದ್ರೆ? ಹರಿಬರ್ಪಿ ಖಂಡ. ಹರಿಬರ್ಪಿ ಖಂಡ. ಹರಿಬರ್ಪಿ ಖಂಡ, ಹರಿವರ್ಷ ಖಂಡ. ದೇವಲೋಕದಲ್ಲಿ ಅಲ್ಲಿ ಕಾಯುವವ ನಾನು, ಕಾವಲುಗಾರನಾಗಿದ್ದೆ. ಓ, ಮೊನ್ನೆ ಸಿಕ್ಕಿದ್ದು ನೀನೇ ಹಾಗಿದ್ರೆ? ನಾನೆಲ್ವಾ? ಮತ್ತೇನು ಉದ್ಯೋಗ ಮಾಡ್ತಾ ಇದ್ದೆ? ಅದು ಒಂದು ಉದ್ಯೋಗ, ಅಲ್ಲಿ ಕಾವಲು ಮಾಡುದು. ಅದಲ್ಲದೆ ಇಲ್ಲಿಗೆ ಬಂದವರನ್ನು ಹೊಗಳುವುದು ಅಥವಾ ಬಂದ ನಮ್ಮ ದೊರೆಗಳು ಬಂದು ಪೀಠಸ್ಥರಾದಾಗ ಹೊಗಳಿಕೆ ಮಾಡುವ ಉದ್ಯೋಗ ನನ್ನ. ದೇವೇಂದ್ರ ಇಲ್ಲಿರುವಾಗ ನೀನು ಹೊಗಳಿಕೆಯನ್ನು ಮಾಡ್ತಾ ಇದ್ದವ. ಹೌದೌದು. ಹಾಗಿದ್ದರೆ ಇನ್ನು ಮುಂದೆಯೂ ನಿನಗೂ ಅದೇ ಉದ್ಯೋಗ. ಆಳ್ವಿಕೆ ಬದಲಾವಣೆಯಾಗಿದೆ. ದಾರಿಗಾಸುರನಾದಂತಹ ನಾನು ಸ್ವರ್ಗಲೋಕದ ನಾಯಕನಾಗಿ ಮೆರೆಯುತ್ತಾ ಇದ್ದೇನೆ. ಆದ ಕಾರಣ ನಾನು ಒಡೆಯ ಎನ್ನುವಂತಹ ವಿಚಾರ ಇಡೀ ಸ್ವರ್ಗಲೋಕದಲ್ಲಿರುವವರಿಗೆ ಅರ್ಥ ಆಗಬೇಕು ಅಂತಾದ್ರೆ ಒಂದು ಡಂಗುರದ ವ್ಯವಸ್ಥೆಯನ್ನು ಮಾಡಬೇಕು. ಡಂಗುರ ಅಷ್ಟಲ್ವಾ? ನಾನಿದ್ದೇನೆ. ಸಿದ್ಧನಿದ್ದೀಯಲ್ಲ? ನೋಡೋಣ. ಸ್ವರ ಅದಕ್ಕೆ ಸೇರ್ತದ ಅಂತ ನೋಡಿ. ಸರಿ ಸರಿ. ಬಂಧುಗಳೇ, ಭಗಿನಿಯರೇ, ಅಣ್ಣ ತಮ್ಮಂದಿರಿ, ಅಕ್ಕ ತಂಗಿಯರಿ, ತಂದೆ ತಾಯಿಯರಿ, ಅಜ್ಜ ಅಜ್ಜಂದಿರಿ, ಮಾವ ಅತ್ತೆಯಂದಿರಿ, ಚಿಕ್ಕಪ್ಪ ಚಿಕ್ಕಮ್ಮಂದಿರಿ,
ಏನು ಹೇಳ್ತಾ ಇರುವುದು ನೀನು? ಅದು ಅಂದರೆ ಎಲ್ಲವರನ್ನು ಹ. ನಾವು ನಮ್ಮವರ ಹಾಗೆ ಭಾವಿಸಬೇಕು. ಸರಿ, ಆದ್ರಿಂದ ತಂದೆ ತಾಯಿಗಳಂದ್ರೆ ನಿನಗೆ ಎಷ್ಟು ಅಪ್ಪಂದಿರಿದ್ದಾರೆ? ನನಗೊಬ್ಬನೇ ಅಪ್ಪ. ಮತ್ತೆ ಯಾರನ್ನು ಕರೆದದ್ದು ನೀನು? ಹಾಗಲ್ಲ, ನಮಗೆ 5 ರೀತಿಯ ಅಪ್ಪಂದಿರು ಇರ್ತಾರಂತೆ. ಹ. ಒಬ್ಬ ಆಪತ್ಕಾಲದಲ್ಲಿ ಕೈ ಹಿಡಿದವ, ಹ. ಮತ್ತೊಬ್ಬ ಅನ್ನ ಕೊಟ್ಟವ, ಹ. ಇನ್ನೊಬ್ಬ ವಿದ್ಯೆ ಕಲಿಸಿದವ, ಹ. ಮತ್ತೊಬ್ಬ ಜನ್ಮಕ್ಕೆ ಕಾರಣೀಭೂತನಾದವ. ಹ. ಹಾಗೆ 5 ಮಂದಿ ಅಪ್ಪಂದಿರು ಎಲ್ಲರಲ್ಲೂ ಅಪ್ಪನನ್ನು ಕಾಣಬೇಕು. ಆಗ್ಲಿ ಆಗ್ಲಿ, ಆಯ್ತು. ನೀನು ಕಾಣು, ಆಕ್ಷೇಪ ಇಲ್ಲ. ಆಯ್ತು, ಆಯ್ತು. ಸರಿ ಸರಿ. ಹ. ಇವತ್ತು ನಮ್ಮ ಸ್ವರ್ಗಲೋಕದಲ್ಲಿ ಏನಾಗ್ತಾ ಉಂಟು? ನಮ್ಮ ಸ್ವರ್ಗಲೋಕದಲ್ಲಿ ಯುದ್ಧ ಆಗಿದೆ. ಇವರು ಯಾರು? ದಾರಿಗಾಸುರ ಮಹಾಪ್ರಭುಗಳು ಇವತ್ತು ಸ್ವರ್ಗಲೋಕದಲ್ಲಿ ಅಧಿಕಾರ ಸ್ಥಾಪನೆಯನ್ನು ಮಾಡಿದ್ದಾರೆ. ಅಧಿಕಾರ ಅಂತ ಹೇಳಿದರೆ ಇವರ ಅಧಿಕಾರ ಸಾಮಾನ್ಯ ಅಧಿಕಾರದ್ದಲ್ಲ. ಇವರು ಕೆಲವು ರೀತಿಯ ಭಾಗ್ಯಗಳನ್ನು ನಮಗೆ ಕರುಣಿಸಬೇಕು ಎನ್ನುವ ಕಾರಣದಿಂದ ಇಲ್ಲಿ ಅಧಿಕಾರ ಸ್ಥಾಪನೆಯನ್ನು ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಇನ್ನು ಮುಂದೆ ಇವರನ್ನು ಹೊಸ ದೇವೇಂದ್ರ ಎನ್ನುವ ಹಾಗೆ ಒಪ್ಪಿಕೊಳ್ಬೇಕು ಎನ್ನುವ ಹಾಗೆ ಅವರ ಅಭಿಮತ. ಒಂದು ವೇಳೆ ಒಪ್ಪಿಕೊಳ್ಳದ್ದು ಹೌದು ಅಂತಾದರೆ ನಿಮಗೆ ಅನ್ನ ಇಲ್ಲದವರಿಗೆ ಅನ್ನ ಭಾಗ್ಯ ಅವರು ಕೊಡ್ತಾರೆ, ಮದುವೆ ಇಲ್ಲದವರಿಗೆ ಮದುವೆ ಭಾಗ್ಯ ಮಾಡ್ತಾರೆ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಭಾಗ್ಯ ಕೊಡ್ತಾರೆ, ಮನೆ ಇಲ್ಲದವರಿಗೆ ವಸತಿ ಭಾಗ್ಯ ಕೊಡ್ತಾರೆ. ಎಲ್ಲ ಇದ್ದವರಿಗೆ ಯಾವುದೆಲ್ಲ ಭಾಗ್ಯಗಳು ಬೇಕು ಎಲ್ಲ ಭಾಗ್ಯಗಳನ್ನು ಅವರಿಗೆ ಬೇಕಾದ ಹಾಗೆ ನೀವು ವರ್ತಿಸಿದರೆ ಕೊಡ್ತಾರೆ. ಒಂದು ವೇಳೆ ಅವರು ಹೇಳಿದ್ದನ್ನು ಕೇಳದೇ ಇದ್ದರೆ ಅದು ಹೇಳು, ಅದು ಹೇಳು. ಏನಾದೀತು? ನಿಮ್ಮ ಕಾಲನ್ನು ತುಂಡು ಮಾಡಿ ಕೈಯಲ್ಲಿ ಕೊಡ್ತಾರೆ, ಕೈಯನ್ನು ತುಂಡು ಮಾಡಿ ತಲೆಯಲ್ಲಿಡ್ತಾರೆ, ತಲೆಯನ್ನು ಪುಡಿ ಪುಡಿ ಮಾಡಿ ಗಾಳಿಯಲ್ಲಿ ಬಿಡ್ತಾರೆ, ಗಾಳಿಯನ್ನು ಪುಸ್ ಅಂತ ಬಿಡ್ತಾರೆ. ಯಾವುದನ್ನು? ಗಾಳಿಯಲ್ಲಿ ತಲೆಯನ್ನು ಪುಡಿ ಪುಡಿ ಮಾಡಿ ಪುಸ್ ಅಂತ ಬಿಡ್ತಾರೆ. ಆದ್ರಿಂದ ಅವರು ಹೇಳುವುದನ್ನು ಕೇಳಬೇಕು, ಅವರು ಕೇಳಿದ್ದನ್ನು ಎಲ್ಲರೂ ಒಪ್ಪಿಕೊಳ್ಬೇಕು. ಇದು ನಮ್ಮ ಡಂಗುರ ಡಂಗುರ ಡಂಗುರ. ಶಾಬಾಸ್. ಆಳ್ವಿಕೆ ಬದಲಾವಣೆ ಆಗಿದೆ. ನಾವು ಹೇಳಿದ ಹಾಗೆ ಪ್ರತಿಯೊರ್ವರು ಕೇಳತಕ್ಕದ್ದು. ತಪ್ಪಿ ನಡೆದರು ಎಂದಾದರೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲುವುದಕ್ಕೆ ಉಂಟು. ಶಾಬಾಸ್. ಅವರಿಗೆಲ್ಲ ಅರ್ಥ ಆಯ್ತು. ಸಾಧಾರಣ ಎಲ್ಲ ತಲೆ ಆಡಿಸ್ತಾ ಇದ್ದಾರೆ. ಪ್ರತಿಯೊರ್ವರಿಗೂ ಅರ್ಥ ಆಗಬೇಕು. ಇನ್ನು ಪ್ರಾರಂಭ. ಆ ಬದಿಯಲ್ಲಿದ್ದವರು ಅವರಿಗೆ ಅರ್ಥ ಆಗ್ಲಿಲ್ಲ ಅಂತ ಕಾಣ್ತದೆ. ಅವರಿಗೆ ಈ ಭಾಷೆ ಆಗುದಿಲ್ಲ. ಈ ಭಾಷೆ ಆಗುದಿಲ್ಲ. ಅವರಿಗೆ ಬ್ಯಾರಿ ಭಾಷೆ ಆಗ್ಬೇಕು. ಬ್ಯಾರಿ ಭಾಷೆ, ಬೇರೆ ಭಾಷೆ ಆಗಬೇಕು. ಬೇರೆ ಭಾಷೆ, ಬ್ಯಾರೆ ಭಾಷೆ ಆಗಬೇಕು. ಬ್ಯಾರಿ ಭಾಷೆ. ಬಂಧುಗಳೇ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ವಾಯನಚಿತ್ರ ಸ್ವರ್ಗಲೋಕದ ಇದು ಯಾವ ಭಾಷೆ? ತೌಳವ. ತೌಳವ ಭಾಷೆ. ತೌಳವ. ಅಲ್ಲಿಂದಲೂ ಸ್ವರ್ಗಲೋಕಕ್ಕೆ ಬಂದವರು ಇರಬಹುದು. ಅಯ್ಯೋ ದೇವರೇ, ಅವರಿಗೂ ಅರ್ಥ ಆಗಬೇಕಲ್ಲ. ಒಳ್ಳೆಲ್ಲ ಪುಣ್ಯಾತ್ಮರೆಲ್ಲ ಸಾಯುವುದು ತೌಳವ ನಾಡಿನಲ್ಲಿ. ಹೌದು, ಸ್ವರ್ಗಕ್ಕೆ ಬರುವುದೆಲ್ಲ ತುಳುನಾಡಿನವರು. ಸರಿ ಸರಿ, ಆಗಲಿ. ಆ ಭಾಷೆ ನಿನಗೆ ಬರ್ತದೆ? ನನಗೆ ಬರ್ತದೆ. ಸರಿ, ನನಗೆ ಬರುವುದಿಲ್ಲ. ನಿಮಗೆ ಬರುವುದಿಲ್ವಾ? ಸ್ವಲ್ಪ ಅರ್ಥವೂ ಆಗುದಿಲ್ಲ. ಏನು ಅರ್ಥ ಆಗುದಿಲ್ಲ. ಹಾಗಾದ್ರೆ ನನಗೆ ಬರ್ತದೆ. ನಿನ್ನ ಮೇಲೆ ನನಗೆ ವಿಶ್ವಾಸ ಉಂಟು. ಸರಿಯಾಗಿಯೇ ನೀನು ಹೇಳ್ತಿ ಅಂತ. ಹೇಳು. ನಿಮ್ಮ ಬಗ್ಗೆ ನೋಡಿ, ನಿಮ್ಮ ಬಗ್ಗೆ ಈಗ ಅವರಿಗೆ ಅರ್ಥ ಆಗುವ ಹಾಗೆ ಹೇಳ್ತಾನೆ. ಜನಕುಲೇ ತಾಯಿನಿಕಲು ಮೋಣೆ ಮೋಣೆ ತಗೊಂದುಲ್ಲಾರು ಇಂಬ್ಯಾನೋ ಅನೆ ಬರನ್ನು ಲೆಕ್ಕವಾಡ್ನು ಇಂಬೆ ಮಗ್ಗೆ ಮಂಡೇಡು ಭಯಂಕರನ್ನು ಇಂಬ್ಯಾನ ಸ್ವರ್ಗಲೋಕ ದೇವೇಂದ್ರನ್ ಸೋಪಾಯಿ ನಡಗಿ ಸ್ವರ್ಗಲೋಕ ಪೂರ ಎನ್ನಂದು ಇಂಬ್ಯಾನೊಂಗೆ ತಾಳ ಏಳು ಕೋಲಾಗೆಲ್ಲದ ತಿಗಲೆ ಉಂಡು ಬೆನಿಯರ ಸಣ್ಣಿ ಮಾರಿ ಸಂತಾನಲೆಗೆ ಮೂಲ ಬರ್ತದೆ ಧರ್ಮ ಕುಳ್ಳು ತಿನ್ಪ ಅಂದ್ ಬೈದ ಲೆಕ್ಕಲೆಗೆ ದಾಳೆ ಅಲ್ಪಣ ದೇವೇರ್ ದಾಣ್ಣ ಒಂಜಿ ಚೂರು ವರ ಕೊಡ್ತೇರು ಒಂಜಿ 4 ದಿನ ಒಂದು ಹೆಚ್ಚ ಒಂದಕ್ಕೆ ಪುರ ದಿಂಜ ಬಾಳ್ತಾರೆ ಅಜ್ಜಿ ಒಂದು ಜೋರು ಗಾಳಿ ಬರ್ತನ ಒಂದು ಅಲಕ್ಕ ಮಗುರ್ನೊಂದು ತಾಳ ಪೋಡಿ ಹಚ್ಚಿ ಒಂಜಿ ದಿನ ಎಂಪೆ ಆಳಾದ ಮಣ್ಣು ತಿಂದು ಬೋಪೆ ಅಲ್ಲಿ ಐಕ್ ನಾಚಿಕೆ ಮಾನ ಮರ್ಯಾದೆ ದಾಳಜ್ಜಿ ಆಂಡೆ ಅಂಚಾದೆ ಶಾಬಾಸ್. ಬಹಳ ಸಂತೋಷ ಆಯ್ತು. ಯಾಕೆ ಬೆಲ್ಲಯ್ಯ, ನೀನು ನನ್ನನ್ನು ಹೊಗಳುವಾಗ ನೋಡು ಪ್ರತಿಯೊರ್ವರ ಮುಖದಲ್ಲಿ ನಗು. ಅಂದ್ರೆ ಅದರ ಅರ್ಥ ಏನು? ಅವರೆಲ್ಲ ಬಹಳಷ್ಟು ಸಂತೋಷದಲ್ಲಿದ್ದಾರೆ. ನಿಮ್ಮ ಯೋಗ್ಯತೆ ಗೊತ್ತಾಗಿದೆ. ಮ್ಯಾನೊಂಜಾಲೆ ಬರೋಣೆ. ಮುಂದುವರಿಸು. ಅಂಚಾದ್ರೆ ನನಗೆ ಸ್ವಲ್ಪವೂ ಬರುವುದಿಲ್ಲ. ಮುಂದುವರಿಸು. ನಿಮಗೆ ಬರುವುದಿಲ್ಲಲ್ಲ, ನಿಮ್ಮ ಯೋಗ್ಯತೆಯನ್ನು ಈಗ ನೋಡಿ. ಮೂಜಿಕಾಸ್ತೆ ಆಳಾದ ಮಣ್ಣು ತಿಂದಿರದ ಪಾರ ಬತ್ತದ ಪಾಪ ಆ ಜನ ಒಂದು ಯಜಮಾನ್ರಿ ಎಡ್ಡೆ ಬೆಣೊಂದಿತ್ತು ಆ ಜನನಿಗಿರ್ತೆ ಮಲ್ಲೆಜ್ಜಿ ಇತ್ತಂಡ ಏತ ದಿನಪ್ಪೆ 4 ದಿನ ಇಪ್ಪೆ ಬೊಕ್ಕಂಬೆ ಬಾಯಿಗೆ ನೀರಿಜ್ಜಂದೆ
ಪುರಿಯಾದ ಸಯ್ಯರನ್ನು ಮಾರಿ ಸಂತಾನ ಇಂಬ್ಯ ಹಾಲಾದ ಮಣ್ಣದಿಂದ ಪೋಡು ಮಾತಾರಲ್ಲ ಇಂಬ್ಯ ಪಲ್ಲಕ್ಕೆ ನಡಿಗೆ ಇಂಬ್ಯಾಗ ಬಗಲ್ರನೆ ಬರ್ಪಿಸಿ ಇಂಬ್ಯ ಪನ್ನೆ ನೆಂಜಿನ ಸಾವುನಾಗೆ ಎನ್ನ ಮಲ್ಲೆಜ್ಜಿ ತೂಕ ದಾದಾಲ್ಪು ನಿಲ್ಲಿಸು. ಇನ್ನು ಒಂದು ವಿಷಯ ಉಂಟು. ಇನ್ನು ಮುಂದೆ ಯಾರೂ ದೇವತಾರಾಧನೆಯನ್ನು ಮಾಡಬಾರದು. ಇನ್ನು ಪ್ರಪಂಚಕ್ಕೆ ದೇವ ಎನ್ನುವ ಹಾಗೆ ಗುರುತಿಸಿಕೊಂಡವ ದಾರಿಗಾಸುರ. ಆದ ಕಾರಣ ಪೂಜೆ ಪುರಸ್ಕಾರಗಳು ಏನಿದ್ದರೂ ಕೂಡ ದಾರಿಗಾಸುರನಿಗೆ ಸಮರ್ಪಿಸತಕ್ಕದ್ದು ಅದನ್ನು ಹೇಳು. ಮತ್ತು ಅವಸ್ಥೆ ಇಂಬ್ಯಾನ ಇಂಬ್ಯ ಅನ್ಪುಣ ಪೂಜೆ ಇಂಬ್ಯಾಗಿಗೆ ನಿಕ್ಲೊಂಜಿ ಬೆಲೆ ಅನ್ಪಲೆ ನನ್ನ ಓಮ ನೇಮ ಪುರ ಇಂಬ್ಯಾಗ ಹತ್ತು ಇಂಬ್ಯಾಗ ಒಂಚೂರು ಬಜ್ಜೈದ ಚೆಪ್ಪಿತ್ತನ ಪುಗೆ ಬಾಡೋಡು ಕುಲ್ಲರೆ ಬಲ್ಲಿ ತೆಮ್ಮಲ ಹತ್ತಲತ್ತ ಸಯ್ಯೋಡು ಇಂಬ್ಯೆ ಆಂಡ ಇಂಬ್ಯಾಗ ಪೂಜೆಗೆ ದಾಳಬೋಡಿ ಹಚ್ಚಿ ದಿನಕ್ಕೂ ರಡ್ರಡ್ಡೆ ತಾರೈಕೊಂಡಲೆ ಮಾತಾರಲ್ಲ ಹಣ್ಣುಕಾಯಿ ಮಲ್ಪರ ನಿಕ್ಲು ಕತ್ತಿನಾಡೋಡ್ಚಿ ಇಂಬ್ಯಾನ ಮಂಡೆಗೆ ಡಿಪ್ 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 ಹಾಕಲೆ ತಾರ ಇಡು ತಾರ ಇಲ್ಲ ದರಿಯೋಡು ಇಂಬ್ಯಾನ ಮಂಡೆಲ್ಲ ದರಿಯೋಡು ಮಾತಾರಲ್ಲ ಇನ್ನು ನೆನಪುಡು ಜಾಗ್ರತೆ ನಿಖಲು ಅಲ್ಪಡ್ದೆ ದಕ್ಕಿಯಾರಲ್ಲ ಅವು ತಾರಾಯಿ ಇಡೇ ಮುಟ್ಟ ಬರ್ಪುಣ್ಣ ಹಿಡಿದು ಹೇಳಿದ್ದೆ. ಇಷ್ಟು ಸಾಕಾಗುವುದಿಲ್ಲ. ನಿನಗೆ ಗೊತ್ತುಂಟು ಅಂತ ಆದ್ರೆ ನನ್ನ ಬಗ್ಗೆ ಒಂದು ಹಾಡನ್ನು ರಚಿಸಿ ಆ ಮೂಲಕವಾಗಿ ನನ್ನನ್ನು ಹೊಗಳಬೇಕು. ಅಯ್ಯೋ ನಾನು ಅಶೋಕವಿ ಅಶೋಕವಿ ಕವಿ ನೀನು. ಎಣಿಸಿದ ಕ್ಷಣ ಹಾಡನ್ನು ಕಟ್ಟುವುದಕ್ಕೆ ನಿನಗೆ ಬರ್ತದೆ. ನನ್ನಲ್ಲಿ ಸಾಹಿತ್ಯ ಭಂಡಾರವೇ ಉಂಟು. ರಕ್ಕಸ ಕುಲ ತಿಲಕನಾದಂತಹ ನನ್ನ ವಿಚಾರವಾಗಿ ನೀನೊಂದು ಹಾಡನ್ನು ಹಾಡಬೇಕು. ಯಾವ ಭಾಷೆಯಲ್ಲಿಯೂ ಆಗಬಹುದು. ಸ್ವಾಮಿ ಚಿತ್ರಸೇನರೇ, ಅದು ಎಷ್ಟರಲ್ಲಿ ಉಂಟು? ಕಪ್ಪು ನಾಕಲ್ಲ, ನನಗೆ ಕೆಂಪು ನಾಕ ಆದರೆ ಸರಿ ಹೋಗ್ತದೆ. ಕೆಂಪು ಅಂತ ಉಂಟೇನೋ? ಇಲ್ವಾ? ಶ್ರುತಿಯಲ್ಲಿ ಕೆಂಪು ಅಂತ ಉಂಟ? ಕಪ್ಪು ಮತ್ತು ಬಿಳಿ ಅಷ್ಟೇ ಏನು? ಅದು ಯಾವುದಾ ಕೆಂಪು? ಅಲ್ಲ, ಕೆಂಪಿದ್ದು ಉಂಟ ಅಂತ ಕೇಳಿದ್ದು, ಇಲ್ಲದಿದ್ರೆ ಇಲ್ಲ. ಸರಿ ಸರಿ. ಏನದು? ಅದು ಶ್ರುತಿಗೆ ನನ್ನ ಸ್ವರವನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗುದು, ಸೇರಿಸುವುದು. ಆ ದಾಯಗಪ್ಪ ಇಂಚಿ ಮಾರಾಜೆ, ದಾಯಗಪ್ಪ ಇಂಚಿ ಮಾರಾಜೆ ಮುಚ್ಚಿತ್ತಂಗ್ಲೆಗ ದಾಯಗಪ್ಪ ಇಂಚಿ ಮಾರಾಜೆ. ಗಜ್ಜಿ ಕಿರ್ಮೆಲೆ ಮೋನೆ ಬಾಪೆಲೆ ಗುಜ್ಜೆ ಕೊಜ್ಜಲು ಕಂಡು ತಿನ್ಪೆಲೆ ದಾಯಗಪ್ಪ ಇಂಚಿ ಮಾರಾಜೆ ಕೊಡ್ಚಿತ್ತು ನೆಂಗ್ಲೆ ದಾಯಗಪ್ಪ ಇಂಚಿ ಮಾರಾಜೆ. ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ನಮಗೆ ಆ ಭಾಷೆ ಬರುವುದಿಲ್ಲ. ಅದನ್ನು ಏನು ಅಂತ ಒಂದು ವಿವರಿಸಿ ಹೇಳಬಹುದಾ? ದಾಯಗಪ್ಪ ಇಂಚಿ ಮಹಾರಾಜ ಅಂದ್ರೆ ಅಂದ್ರೆ ನಮ್ಮ ಸ್ವರ್ಗಲೋಕದಲ್ಲಿ ಇಂತಹ ಮಹಾರಾಜರು ಇರಲೇಬೇಕು. ಅದಕ್ಕೆ ದಾಯಗಪ್ಪ ಇಂಚಿ ಮಹಾರಾಜ, ಇಂತಹ ಮಹಾರಾಜ ಇರಲೇಬೇಕು ಅಂತ ದಾಯಗಪ್ಪ ಇಂಚಿ ಮಹಾರಾಜ. ಸರಿ, ಆಮೇಲೆ ಬೊಡ್ಚಿತ್ತನೆಂಕ್ಲೆಗೆ ಅಂದ್ರೆ ಅಂದ್ರೆ ಬೇಕಿತ್ತು, ಇಂಥದ್ದೇ ನಮಗೆ ಬೇಕಿದ್ದದ್ದು ಅಂತ. ಬೊಡ್ಚಿತ್ತಂಡು ಇಂಚಿತ್ತನ ಅಂತ ಹೇಳಿದ್ರೆ ಇಂಥದ್ದೇ ಬೇಕು ಅಂತ. ಆಮೇಲೆ ಗಜ್ಜಿ ಕಿರ್ಂಬೆಲೆ ಮೋನೆ ಬಾಪೆಲೆ. ಗಜ್ಜಿ ಕಿರ್ಂಬೆಲೆ ಅದೇನೋ ಹಾಗೆ ಹೇಳಿದ್ರೆ ಅಂದ್ರೆ ನಿಮ್ಮದಾದ ಟಿವಿ. ಆಮೇಲೆ ಮುಖದಲ್ಲಿ ಮಂದಹಾಸ, ಮೋನೆ ಬಾಪೆಲೆ. ಮೋನೆ ಬಾಪೆಲೆ ಅಂತ ಹೇಳಿದ್ರೆ ಮುಖದಲ್ಲಿ ಇದು ವರ್ಚರ್ಸ್. ಕಜ್ಜಿ ಕಿರ್ಂಬೆಲೆ ಅಂದ್ರೆ ಗಂಭೀರತೆ. ಹೇಗೆ ಹೇಳುದು? ಗಜ್ಜಿ ಕಿರ್ಂಬೆಲೆ ಮತ್ತೆಂದು ಮೋನೆ ಬಾಪೆಲೆ. ನಿಲ್ಲಿಸು, ಒಮ್ಮೆ ನಾನೇ ಹೇಳಿಬಿಡ್ತೇನೆ. ನಾನು ಕಜ್ಜಿ ಕಿರ್ಂಬೆಲೆ ಮೋನೆ ಬಾಪೆಲೆ. ನಾನೇ ಬರ ಗೊತ್ತಾನಾಗ ತಡ ಆತ. ನೋಡಿ ಎಷ್ಟು ಸಂತೋಷದಲ್ಲಿದ್ದಾರೆ. ಮತ್ತೆ ಅವನ ಹಣೆ ಬರ ಅಂತ ಏನೋ ಹೇಳಿದ್ವಿ. ಹಣೆ ಬರ ಅಂತ ಹೇಳಿದ್ರೆ ಬ್ರಹ್ಮದೇವರು ನಿಮ್ಮ ಹಣೆಯಲ್ಲಿ ಸರಿ ಬರ್ದಿದ್ದಾರೆ ಅಂತ. ಸರಿ ಸರಿ ಸರಿ. ಸ್ವರ್ಗಲೋಕವನ್ನು ನೀವು ಸ್ವಾಧೀನಪಡಿಸಿಕೊಳ್ಬೇಕು ಅಂತ ಬರ್ದಿದ್ದಾರೆ. ಆಯ್ತಾ? ಆಮೇಲೆ ಗುಜ್ಜ ಕೊದ್ಯಲು ಕಂಡು ತಿನ್ಪೇಲಿ. ಅದೇನೋ ಹಾಗೆ ಹೇಳಿದ್ರೆ ಅಂದ್ರೆ ಸ್ವರ್ಗಲೋಕದಲ್ಲಿ ನಿಮ್ಮದೇ ಅಧಿಕಾರ ಇನ್ನು ಅಂತ. ನಿಮಗೆ ಅರ್ಪಣ ತರ್ಪಣ ಎಲ್ಲ ನಿಮಗೆ ಅಂತ. ಆಯ್ತಾ? ನಾನು ಊಟ ಮಾಡುವುದು ಷಡ್ರೋಪೇತವಾದ ಸಡ್ರಪೇಸವಾದ ಭೋಜನ. ಅದಕ್ಕೆ ಗುಜ್ಜ ಗಜಿಪು ಕಂಡು ತಿನ್ಪೆ. ಆಮೇಲೆ ದಾಯಗಪ್ಪ ಇಂಚಿ ಮಹಾರಾಜಿ. ಬಹಳ ಸಂತೋಷ ಆಯ್ತು. ಅದನ್ನಲ್ಲಿ ಇಡು. ಎಲ್ಲಿ ಬಾ.
ಹೌದೇನು? ಬಹಳಷ್ಟು ಸಂತೋಷವಾಗಿದೆ. ಇದುವರೆಗೆ ನಿನ್ನ ದೇವೇಂದ್ರ ನಿನಗೆ ಎಷ್ಟು ವೇತನವನ್ನು ಕೊಡ್ತಾ ಇದ್ದ? ನನಗೆ ಹೆಚ್ಚಿಲ್ಲ. ಮತ್ತ 10 ದಿನಕ್ಕೆ 10 ದಿನಕ್ಕೆ 10 ಬಂಗಾರದ ನಾಣ್ಯ. ಹೌದು. ಅದಕ್ಕೆ 2 ಸೇರಿಸು, ಎಷ್ಟಾಯ್ತು ಅಲ್ಲಿಗೆ? 12. ಇನ್ನು ಮುಂದೆ 12 ದಿನಕ್ಕೆ. ಇದು ನಾನು ಹೇಳಿದ ಭಾಷೆಯಲ್ಲೇ ಲೆಕ್ಕ ಹಾಕೋದಿದ್ರೆ 10 ಪದರಾಡು. ಏನೋ ಪದರಾಡು ಅಂದ್ರೆ 12 ಅಂದ್ರೆ ಇಷ್ಟರವರೆಗೆ 10 ಇದ್ದದ್ದು. ಅದು ತೌಳವ ಭಾಷೆಯಲ್ಲಿ 10. 10 ಪದರಾಡು. ಯಾರು ಪದರಾಡು? ನಾನು ನಿನಗೆ ಪದರಾಡು. ನೀವು ನನಗೆ 10 ಪದರಾಡು. ಆಗಲಿ. ಈಗ ಒಂದು ಸಣ್ಣ ಸನ್ಮಾನ ಮಾಡಬೇಕು ಅಂತಿದ್ದೇನೆ. ಇಲ್ಲ, ನನ್ನ ಆಸೆ. ಬೇಡ ಬೇಡ, ಇದು ಒಳ್ಳೆಯವನ ಲಕ್ಷಣ. ಸನ್ಮಾನ ಬೇಡ ಬೇಡ ಅಂತ ಹೇಳುವುದು. ಹಾಗೆಂದು ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನಾನು ನಿನಗೆ ಸನ್ಮಾನ ಮಾಡದಿದ್ರೆ ನನ್ನದು ಅಪರಾಧ ಆದೀತು. ಅಲ್ಲ, ನನಗಿಂತ ಹಿರಿಯವರೆಲ್ಲ ಇದ್ದಾರೆ, ಅವರಿಗೆ ಆಗ್ಲಿ, ಅವರೆಲ್ಲ ಹೋಗ್ಲಿ. ಆದ್ರೆ ಯೋಗ್ಯತೆ ಇರುವುದು ನಿನಗೆ ಅಲ್ವೇನೋ? ಅಯ್ಯೋ ಬೇಡ. ಅಲ್ಲ, ಸನ್ಮಾನ ಇಲ್ಲಿ ಏನ ಆ ಭಾಷೆ ಬರುವುದಿಲ್ಲ ಅಂತ ನೀನು ಭಾವಿಸಿದ್ದೀಯ? ಚೆನ್ನಾಗಿ ಬರ್ತದೆ ಆ ಭಾಷೆ ನನಗೆ. ಮತ್ತೆ ನೀವು ಯಾಕೆ ಹೇಳಿಲ್ಲ? ಒಂದು ವಿಚಾರ ಕೇಳು, ಭಾಷೆ ಬಾರದಿದ್ರೂ ಭಾವ ಬರ್ತದೆ ನನಗೆ. ನೀನಾಡಿದಂತಹ ಮಾತು, ಅದರಿಂದ ಅವರೆಲ್ಲ ನಕ್ಕಂತಹ ರೀತಿ, ಇದರಿಂದಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ ನನ್ನನ್ನು ನೀನು ಪರಿಹಾಸ್ಯ ಮಾಡಿದ್ದು ಎನ್ನುವ. ದಾಯಗಪ್ಪ ಇಂಚಿ ಮಹಾರಾಜ ಅಂತ. ಯಾಕಪ್ಪ ಇಂಥ ಮಹಾರಾಜ? ಅಯ್ಯೋ ಏನು ಏನು? ನನಗೆ ನಿಮಗೆ ಈ ಭಾಷೆ ಬರ್ತದೆ ಅಂತ ಒಂದೇ ಒಂದು ಸಣ್ಣ ಸೂಚನೆ ಮೊದಲೇ ಸಿಗುತ್ತಿದ್ರೆ ನಾನು ಬದುಕುವ ದಾರಿ ನೋಡ್ತೀನಿ. ಯಾರ ಕಜ್ಜಿ ಗಿರ್ಬೆಲೆ ಯಾರ? ಏನ ನನ್ನ ಮೈಯಲ್ಲಿ ಕಜ್ಜಿ ಉಂಟ ನೋಡಿ? ಎಲ್ಲಿ ಕಜ್ಜಿಯಾಗಿ ನಾನು ತುರಿಸ್ತಾ ಇದ್ದೇನೆ. ಇಲ್ಲ, ನನ್ನ ಶರೀರದಲ್ಲಿ ಒಂದು 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 ಇಲ್ಲ, ಒಂದು ಗಾಯವೂ ಇಲ್ಲ, ಗೊತ್ತಾಯ್ತಲ್ಲ? ಆಯ್ತು. ಮತ್ತೇನು ಮೋನೆ ಬಾಂಬೆಲೆ? ಹೌದು. ಏನು ನನ್ನ ಮುಖ ಇಷ್ಟು ದೊಡ್ಡದಾಗಿದ? ಇಲ್ಲ. ಮೋನೆ ಬಾತು ಹೋಗಿದ? ಇಲ್ಲ. ನನ್ನ ಮುಖಕ್ಕೆ ಯಾರಾದ್ರೂ ಬಡಿದಿದ್ದಾರ? ಇಲ್ಲ. ಮೋನೆ ಬಾಂಬೆಲೆ. ಏನ ನನಗೆ ಊಟ ಮಾಡುವುದಕ್ಕೆ ಬೇರೆ ಪದಾರ್ಥ ಯಾವುದು ಇಲ್ವಾ? ಬೇರೆ ಯಾವುದೇ ಕಜಿಪು ನನಗೆ ಸಿಗುವುದಿಲ್ವಾ? ನಾನೇನು ಕುಜ್ಜೆ ಕಜಿಪುನು ತಿನ್ನುವವನ? ಹಣೆ ಬರಗಟ್ಟವನ. ಕುಜ್ಜೆ ಕಜಿಪು ಎಷ್ಟು ರುಚಿ ಉಂಟು ಅಂತ ಗೊತ್ತುಂಟ ನಿನಗೆ? ದಾಯಗಪ್ಪ ಇಂಚಿ ಮಹಾರಾಜೆ. ಮೂಜಿಗಾಸ್ತಾಯ ಅಂತ ಹೇಳಿದ್ಯಲ್ಲ, ಅದಕ್ಕೆ ನೀನು ಹೇಳಿದ್ದೇನು 3 ಲೋಕದ ಒಡೆಯ ಅಂತ. ಮೂಜಿಗಾಸ್ತಾಯ ಅಂತ ಹೇಳಿದ್ರೆ 3 ಲೋಕದ ಒಡೆಯನ. ಪೂಜೆ ಪುರಸ್ಕಾರ ಎಲ್ಲ ನನಗೆ ಮಾಡಬೇಕು. ಜೋಡು ತೆಂಗಿನಕಾಯಿ ತಂದು ನನ್ನ ತಲೆಗೆ ಹೊಡಿಬೇಕಲ್ಲ? ಎಲ್ಲ ಗೊತ್ತಾಗಿದೆ ನಿಮಗೆ? ಸರಿಯಾಗಿ ಅರ್ಥ ಆಗಿದೆ ನನಗೆ. ನಿಮ್ಮ ಸ್ವಭಾವವನ್ನು ನೀವು ಬಿಡ್ತೀರಾ? ಎಷ್ಟಾದರೂ ನೀವು ದೇವತೆಗಳು, ರಕ್ಕಸರಿಗೆ ನೀವು ವಿರೋಧಿಗಳೇ. ಆದ್ರೆ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತೇನೆ. ಏನು ಪ್ರಭು? ನಿನ್ನನ್ನು ಇಲ್ಲಿಂದ ಬಿಡುವ ಹಾಗಿಲ್ಲ. ನಿನ್ನನ್ನು ಸರಿ ಮಾಡಿಯೇ ಸರಿ. ಅದಕ್ಕೆ ನಿನ್ನಲ್ಲಿ ಹೇಳ್ತೇನೆ, ಇಲ್ಲಿಂದ ಹೋಗುವುದಕ್ಕಿಲ್ಲ. ಇಲ್ಲಿಂದ ಎಲ್ಲಿಯಾದ್ರೂ ನೀನು ತಪ್ಪಿಸಿದೆ ಎಂದಾದರೆ ಕಠಿಣವಾದ ಶಿಕ್ಷೆ ನಿನಗೆ ಕಾದಿರಿಸಲ್ಪಟ್ಟಿದೆ. ಇನ್ನು ನಾನು ಏನು ಮಾಡುವುದಿಲ್ಲ, ಯಾವುದನ್ನು ಹೇಳುವುದಿಲ್ಲ, ನೀವು ಹೇಳಿದ ಹಾಗೆ ನಡೀತೇನೆ. ನಾಳೆ ದಿನ ಬರುವಾಗ ಅಡ್ಡ ನಾಮ ಹಾಕಿ ಇಲ್ಲಿಗೆ ಬರತಕ್ಕದ್ದು ಖಂಡಿತ. ಆದ್ರೆ ಒಂದು ವಿಚಾರ. ಏನು ಪ್ರಭು? ನಾನು ಭಾಷೆ ಗೊತ್ತಿದ್ದು ಈ ರೀತಿಯಾಗಿ ಯಾಕೆ ವ್ಯವಹರಿಸಿದೆ? ಯಾಕೆ? ನಮ್ಮ ರಕ್ಕಸರಿಗೆಲ್ಲ ಯುದ್ಧ ಮಾಡಿ ಬಹಳಷ್ಟು ಆಯಾಸವಾಗಿದೆ, ಅವರಿಗೊಂದು ಮನರಂಜನೆ ಆಗಲಿ ಎನ್ನುವಂತಹ ಉದ್ದೇಶದಿಂದ ನಿನಗೆ ಈ ರೀತಿಯ ಅಸಂಬಂಧವನ್ನು ಆಡುವುದಕ್ಕೆ ನಾನು ಅವಕಾಶವನ್ನು ಕೊಟ್ಟೆ. ಈಗ ನೋಡಿ, ನಿಮಗೆ ಹಾಗಾದ್ರೂ ನಿಮ್ಮ ಮನಸ್ಸನ್ನು ನಾನು ರಂಜಿಸ್ಲಿಲ್ವಾ? ರಂಜಿಸಿದೆ. ಆ ಲೆಕ್ಕದಲ್ಲಿ ಆದ್ರೂ ನನ್ನೊಂದು ಪ್ರಾಣ ಬಿಡ್ಬೇಕು. ನೀವು ಬಿಟ್ಟೆ, ಪ್ರಾಣ ಬಿಟ್ಟೆ. ಹಾಗೆಂದು ನಾಳೆಯ ದಿನ ನೀನು ಸರಿಯಾಗದೆ ನಿನ್ನ ಶಿರಚ್ಛೇದನ ಮಾಡಿ ನಾನು ಸರಿ ಆಗ್ತೇನೆ. ನಡೆ. ಆಯ್ತು ಪ್ರಭು, ಬರ್ತೇನೆ ನಾನು. ಅಪ್ಪ, ಅಯ್ಯೋ, ಈ ಮನುಷ್ಯನಿಗೆ ಭಾಷೆ ಕೂಡ ಬರ್ತದೆ. ಯೋಗ್ಯನಾದಂತಹ ರಕ್ಕಸ ವೀರನನ್ನು ಸ್ವರ್ಗಲೋಕದಲ್ಲಿ ನಾಯಕನನ್ನಾಗಿ ನೇಮಿಸಿ ನನ್ನದಾದಂತಹ ಮಾತೃಭೂಮಿ ಶೋಣಿತಾರದತ್ತ ಮುನ್ನಡೆಯುತ್ತೇನೆ.